ಕೃಷ್ಣ. ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 5ನೇ ಅಧ್ಯಾಯ ಶ್ಲೋಕ 38. ಏತೇ ದೇವಾ ಕಲಾ ವಿಷ್ಣು ಕಾಲಮಾಯ ಅಂಶಲಿಂಗಿನ ನಾನಾತ್ವಾತ್ ಸ್ವಕ್ರಿಯಾನೀಶಾ ಪ್ರೋಚು ಪ್ರಾಂಜಲಯ ವಿಭೋ. ಅನುವಾದ: ಮೇಲೆ ಹೇಳಿದ ಎಲ್ಲಾ ಭೌತಿಕ ಮೂಲಾಂಶಗಳ ನಿಯಂತ್ರಕ ದೇವತೆಗಳು ಪ್ರಭು ವಿಷ್ಣುವಿನ ಶಕ್ತಿ ಪಡೆದ ವಿಸ್ತೃತ ರೂಪಗಳಾಗಿದ್ದಾರೆ. ಅವರು ಬಹಿರಂಗ ಶಕ್ತಿಯ ಅಧೀನತೆಯಲ್ಲಿ ಶಾಶ್ವತವಾದ ಕಾಲದಿಂದ ದೇಹ ಪಡೆದವರಾಗಿದ್ದಾರೆ. ಅವರು ಅವನ ವಿಭಿನ್ನ ಅಂಶಗಳು ಆಗಿದ್ದಾರೆ. ವಿಶ್ವದ ಕರ್ತವ್ಯಗಳು ವಿವಿಧ ಕೆಲಸಗಳನ್ನು ಅವರಿಗೆ ವಹಿಸಲಾಗುವುದರಿಂದ ಅವರು ಅದನ್ನು ನಿರ್ವಹಿಸಲು ಅಸಮರ್ಥರಾದ್ದರಿಂದ ಅವರು ಮುಂದೆ ವಿವರಿಸಲಾಗಿರುವುದು ಭಗವಂತನಿಗೆ ಆಕರ್ಷಕ ಪ್ರಾರ್ಥನೆ ಅರ್ಪಿಸಿದರು. ಹಾಗಾಗಿ ಎಲ್ಲ ದೇವತೆಗಳು ಯಾರು? ವಿಷ್ಣುವಿನಿಂದ ಶಕ್ತಿ ಪಡೆದಿದ್ದಾರೆ ಅಂತ ಎಲ್ಲ. ಹಾಗಾಗಿ ಅವರು ಕೂಡ ವಿಭಿನ್ನಾಂಶವೇ. ದೇವತೆಗಳು ಕೂಡ ಭಗವಂತನ ವಿಭಿನ್ನಾಂಶ. ಆದ್ರೆ ಅವರಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ? ದೇವತೆಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ? ನಾವು ಕೂಡ ವಿಭಿನ್ನಾಂಶ, ಅವರು ಕೂಡ ವಿಭಿನ್ನಾಂಶ. ಎಸ್, ಯಾರು ಹೇಳ್ತೀರಿ? ಎಸ್, ಯಾರಾದ್ರೂ ಹೇಳ್ಬೋದಾ? ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ. ಎಸ್. ಹರೇ ಕೃಷ್ಣ. ದೇವತೆಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ? ದೇವತೆಗಳು ಭಗವಂತನ ಮಹಾಭಕ್ತರು. ಭಕ್ತರು, ಮಹಾಭಕ್ತರು. ಮಹಾಭಕ್ತರು. ಎಸ್, ವೆರಿ ಗುಡ್. ಒಂದು ಪಾಯಿಂಟ್. ಎಸ್, ಬೇರೆ ಪಾಯಿಂಟ್. ಭಗವಂತನನ್ನು ಒಪ್ಪಿಕೊಳ್ಳುತ್ತಾರೆ ಅವರು. ಭಗವಂತನ ಒಪ್ಪಿಕೊಂಡಿರುತ್ತಾರೆ. ಎಸ್, ಬೇರೆ ಪಾಯಿಂಟ್. ದೇವತೆಗಳು ಭಗವಂತನ ಹೇಳಿದನ್ನ ಫಾಲೋ ಮಾಡ್ತಾರೆ. ಹೇಳಿದನ್ನು ಫಾಲೋ ಮಾಡ್ತಾರೆ. ಎಸ್, ಬೇರೆ. ದೇವತೆಗಳು ಸೇವಕರು. ಎಸ್, ನಾವು ಕೂಡ ಸೇವಕರೇ. ಅವ್ರು ಅಲೈನ್ ಆಗ್ತಾರೆ ಭಗವಂತನ ಜೊತೆ ಅಲೈನ್ ಆಗ್ತಾರೆ ನಾವು. ಎಸ್, ಓಕೆ. ನಾವು ಮಲ ಮೂತ್ರ ಚರ್ಮ. ಎಸ್, ಓಕೆ. ಈಗ ನಾವು ಇದಕ್ಕೆ ಹೋಗುವ. ಎಂತಂದ್ರೆ ದೇವತೆಗಳಿಗೆ ಮತ್ತೆ ನಮ್ಗೆ ಎಂತ ವ್ಯತ್ಯಾಸ ಈಗ ಹೇಳಿದ್ರು. ಎಂತಂದ್ರೆ ಅವರು ಭಕ್ತರು. ಈಗ ಹೇಗೆ ಅಂದ್ರೆ ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಪ್ರಭುಪಾದ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್. ವೈ ಸುಪ್ರೀಂ ಕೋರ್ಟ್ ಜಡ್ಜ್ ಈಸ್ ಗಿವನ್ ಬೆಟರ್ ಫೆಸಿಲಿಟಿ ವೇರ್ ಆಸ್ ಎ ಕ್ಲರ್ಕ್, ಅದೇ ಕೋರ್ಟ್ ಅಲ್ಲಿ ಕ್ಲರ್ಕ್ಗೆ ಬೆಟರ್ ಫೆಸಿಲಿಟಿ ಇಲ್ಲ, ಜಡ್ಜಿಗೆ ಬೆಟರ್ ಫೆಸಿಲಿಟಿ ಉಂಟು. ಅಂದ್ರೆ ಜಡ್ಜಿಗೆ ಇಬ್ಬರು ಪೊಲೀಸ್ ಕೊಡ್ತಾರೆ, ಮತ್ತೆ ಕಾರ್ ಕೊಡ್ತಾರೆ, ಮತ್ತೆ ಸರ್ಕಾರದ ಮನೆ ಕೊಡ್ತಾರೆ. ಬಿಕಾಸ್ ಪ್ರೊಬಲ್ ಹೇಳುವಂಥದ್ದು ಈಸ್ ಹ್ಯಾವಿಂಗ್ ಹೈಯರ್ ರೆಸ್ಪಾನ್ಸಿಬಿಲಿಟಿ. ಅದೇ ರೀತಿ ಈಗ ಒಂದು ಕಂಪನಿಯಲ್ಲಿ ಚೇರ್ಮ್ಯಾನ್ ಇರ್ತಾರೆ. ಕಂಪನಿಯಲ್ಲಿ ಚೇರ್ಮ್ಯಾನ್, ಅವರ ಅಂಡರ್ ಡೈರೆಕ್ಟರ್ಸ್ ಇರ್ತಾರೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ 12 ಡೈರೆಕ್ಟರ್ಸ್ ಇರ್ತಾರೆ. ಮೀಟಿಂಗ್ ಆಗುವಾಗ ಚೇರ್ಮ್ಯಾನ್ ಅವರನ್ನು ಕರೀತಾರೆ, ಎಲ್ಲರನ್ನು ಕರೆಯುವುದಿಲ್ಲ. ಡೈರೆಕ್ಟರ್ಸ್ ಅಂಡರ್ ಬೇರೆ ಬೇರೆ ಡಿವಿಷನ್ ಇರ್ತದೆ. ನ್ಯಾಷನಲ್, ಸ್ಟೇಟ್ ಹೆಡ್, VP, ಪ್ರೆಸಿಡೆಂಟ್, ಈ ರೀತಿಯಲ್ಲಿ ಇರ್ತದೆ. ಅವರ ಅಂಡರ್ ವಾಪಸ್ ಕೆಳಗೆ ಇರ್ತದೆ ಎಂತ ಝೋನಲ್ ಹೆಡ್, ಅವರ ಅಂಡರ್ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್, ಅವರ ಅಂಡರ್ ಸೀನಿಯರ್ ಬ್ರಾಂಚ್ ಮ್ಯಾನೇಜರ್, ಅವರ ಅಂಡರ್ ಬ್ರಾಂಚ್ ಮ್ಯಾನೇಜರ್, ಈ ರೀತಿಯೆಲ್ಲ ಇರ್ತದೆ. ಆದರೆ ಇಲ್ಲಿ ಚೇರ್ಮ್ಯಾನ್ ಮೀಟಿಂಗ್ ಮಾಡುವಾಗ ಯಾರೊಟ್ಟಿಗೆ ಮಾಡುವಂಥದ್ದು? ಬೋರ್ಡ್ ಆಫ್ ಡೈರೆಕ್ಟರ್ಸ್ 12. ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಾರೆ. ಅದೇ ರೀತಿ ದೇವತೆಗಳು ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಕೃಷ್ಣ ಚೇರ್ಮನ್. ಅವರಿಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ನಾವು ಎಂತ ಮಾಡಬೇಕು? ನಮಗೆ ಗೊತ್ತು, ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರಬೇಕು, ಇವರು ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಇವರು ಚೇರ್ಮನ್ ಅಲ್ಲ.
ಅದು ನಾವೆಂತ ಹೇಳೋದು, ಇವರು ಚೇರ್ಮನ್. ಈಗ ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೂಡ ಯಾವುದು ಈ ರಾಯಲ್ಸ್ ರಾಯ್ ಕಾರಲ್ಲಿ ಬರ್ಬೋದು, ಡಿಪೆಂಡ್ಸ್, ಕಂಪನಿ ಮೇಲೆ ಡಿಪೆಂಡ್ಸ್. ಚೇರ್ಮನ್ ಕೂಡ ರಾಯಲ್ಸ್ ರಾಯ್ ಕಾರಲ್ಲಿ ಬರ್ಬೋದು. ಆದ್ರೆ ನಮ್ಗೆ ವ್ಯತ್ಯಾಸ ಗೊತ್ತಿರ್ಬೇಕು, ಯಾರು ಚೇರ್ಮನ್, ಯಾರು ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ. ಅದೇ ರೀತಿ ದೇವತೆಗಳು ಭಗವಂತ ಅವರಿಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾನೆ. ಆದ್ರೆ ನಾವು ಮೂರ್ಖರು ಎಂತ ಅಂದ್ರೆ, ನಾವು ಕಿಚಡಿ ಮಾಡುವಂಥದ್ದು. ಕಿಚಡಿ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಕಿಚಡಿಗೆ ನೀವು ಎಲ್ಲ ಹಾಕ್ತೀರಿ, ತರಕಾರಿ, ಈ ರೈಸ್, ಮೂಂಗ್ ದಾಲ್, ಅದು ಇದು ಎಲ್ಲ ಹಾಕಿ ಮಿಕ್ಸ್ ಆಗಿ ತಿನ್ನುವಂಥದ್ದು. ಹಾಗಾಗಿ ನಾವೆಂತ ಮಾಡುವಂಥದ್ದು, ಅದೇ ಇವರು ಇಸ್ಕಾನ್ ಅವ್ರು, ಇವರಿಗೆ ಕೃಷ್ಣ ಮಾತ್ರ, ಅದಕ್ಕೆ ಅವರು ಕೃಷ್ಣ ಕೃಷ್ಣ ಹೇಳುವಂತ. ನಮ್ಗೆ ಆಗಿಲ್ಲ, ನಮ್ಗೆ ಎಲ್ಲ ಒಂದೇ. ಎಂತ ಒಂದೇ ಅಂತವ್ರಿಗೆ ಎಂತ ಹೇಳುವಂಥದ್ದು, ಪ್ರೊಪರ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಹೇಳ್ತಾರೆ, ಎಂತ ಪಾಷಂಡಿ ಅಂತ. ಅಂತವರನ್ನು ಪಾಷಂಡಿ ಹೇಳುವಂತ, ಪಾಷಂಡಿ. ಯಾವ ಶ್ಲೋಕ? ಸಾರಿ, ಶ್ಲೋಕ 37. ಸಾರಿ, 37 ಮಾಡ್ಬೇಕಿತ್ತು, 37 ಮಾಡಲಿಲ್ಲ. ಓಕೆ, ಸರಿ, ಈಗ ಮಾಡುವ. ಶ್ಲೋಕ 37. ಭೂತಾನಾಂ ನವಾದೀನಾಂ ಯಚ್ಯದ್ ಭವ್ಯ ಅವರಾವರಂ ತೇಷಾಂ ಅನುಸಂಸರ್ಗಾತ್ ಯಥಾ ಸಂಖ್ಯಂ ಗುಣಾನ್ವಿದು. ಅನುವಾದ: ಓ ವಿನೀತನೇ, ಆಕಾಶದ ಭೂಮಿಯವರಿಗೆ ಎಲ್ಲ ಭೌತಿಕ ಮೂಲಾಂಶಗಳು, ನೀಚ ಮತ್ತು ಉತ್ತಮ ಗುಣಗಳೆಲ್ಲವೂ ದೇವೋತ್ತಮ ಪರಮಪುರುಷನ ದೃಷ್ಟಿಯ ಅಂತಿಮ ಸ್ಪರ್ಶನದಲ್ಲಿ ಆಗುತ್ತವೆ. ಇಲ್ಲಿ ಹೇಳುವಂತಂದ್ರೆ ಎಲ್ಲವೂ ಆಗುವಂಥದ್ದು ಭಗವಂತನ ದೃಷ್ಟಿಯಿಂದ. ಎಸ್, ಈಗ 38. ಎಸ್, 32ರಲ್ಲಿ ಹೇಳುವುದಂತ, ಎಲ್ಲ ದೇವತೆಗಳು ಅವರು ಇಂಡಿಪೆಂಡೆಂಟ್ ಅಲ್ಲ, ಅವರು ಡಿಪೆಂಡೆಂಟ್. ಎಲ್ಲರೂ ಡಿಪೆಂಡೆಂಟ್. ಯಾರ ಮೇಲೆ ಡಿಪೆಂಡೆಂಟ್? ಕೃಷ್ಣನ ಮೇಲೆ. ಇಲ್ಲಿ ಪ್ರಭು ವಿಷ್ಣು ಕೊಟ್ಟಿದ್ದಾರೆ. ವಿಷ್ಣು ಅಂದ್ರೆ ಅಂತ, ವಿಷ್ಣುವೇ ಕಾರಣವಾದ ವಿಷ್ಣು, ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ಎಲ್ಲರೂ ಕೃಷ್ಣನ ಮೇಲೆ ಡಿಪೆಂಡೆಂಟ್. ಇದು ಅರ್ಥ ಆಗ್ಲಿಕ್ಕೆ ಸುಲಭ ಅಲ್ಲ. ನೋಡಿ, ಎಲ್ಲರೂ ಕೃಷ್ಣನ ಮೇಲೆ ಡಿಪೆಂಡ್ ಅಂತ ಹೇಳುವಂಥದ್ದು, ಅದು ಎಂತ ಹೇಳುವಂಥದ್ದು, ಉನ್ನತ ಮಟ್ಟದ ರಿಲೈಸೇಷನ್. ಅದೇ ಪ್ರಭುಪಾದಲ್ಲಿ ಭಾವಾರ್ಥದಲ್ಲಿ ಕೊಡ್ತಾರೆ. ಭಕ್ತರಿಗೆ ಅರ್ಥ ಆಗ್ತದೆ ಇದೆಲ್ಲ. ಇದರ ಅರ್ಥ ಎಂತ? ನಾವು ಡಿಸ್ರೆಸ್ಪೆಕ್ಟ್ ತೋರಿಸುವುದಲ್ಲ ದೇವತೆಗಳಿಗೆ. ಕೆಲವರು ನಿಮ್ಗೆ ಖಾಲಿ ಇದು ಕೃಷ್ಣ ಕೃಷ್ಣ, ನೀವು ಇದು ವಿಷ್ಣು, ಸಾರಿ ಶಿವ, ಈ ಗಣಪತಿ, ದೇವಿ, ನಮ್ಗೆಲ್ಲ ಬೇಕಪ್ಪ ನಿಮ್ಗೆ. ಭಕ್ತರು ಯಾವತ್ತೂ ದೇವತೆಗಳನ್ನ ಕ್ರಿಟಿಸೈಸ್ ಮಾಡೋದಿಲ್ಲ. ನಾವು ಹೋಗ್ತೇವೆ ಟೆಂಪಲ್ಗೆ. ಈಗ ಹೇಗಂದ್ರೆ ದೇವತೆ ಟೆಂಪಲ್ಗೆ ನಾವು ರೆಸ್ಪೆಕ್ಟ್ ಕೊಡ್ತೇವೆ, ಅಲ್ಲಿ ಮಾತ್ರ ನಮ್ಮ ಪ್ರಾರ್ಥನೆ ಬೇರೆ. ಈಗ ನಾವು ಸೌತ್ ಇಂಡಿಯಾ ಟೂರ್ಗೆ ಹೋಗ್ತೇವೆ, ಅಲ್ಲಿ ತುಂಬಾ ಶಿವ ಟೆಂಪಲ್ ಉಂಟು, ಹೋಗ್ತೇವೆ. ಅಲ್ಲಿ ನಾವು ಎಂತ ಕೇಳುವಂಥದ್ದು, ಹೋಗಿ ಅಡ್ಡ ಬಿದ್ದು ಕೇಳುವಂಥದ್ದು, ಶಿವ ನೀನು ವೈಷ್ಣವನಾಂ ಯಥಾ ಶಂಭು, ನೀನು ಟಾಪ್ ಮೋಸ್ಟ್ ವೈಷ್ಣವ, ನಿನ್ನಲ್ಲಿರುವ ಸ್ವಲ್ಪ ಕೃಷ್ಣ ಭಕ್ತಿ ನನಗೆ ಕೊಡು, ಆಯ್ತು, ಮುಗಿಯಿತು. ಇದೇ ಪ್ರಾರ್ಥನೆ. ಆಗ ಅವನಿಗೆ ಕೂಡ ಖುಷಿ ಆಗ್ತದೆ. ದೇವಿ ಹತ್ರ ಕೂಡ ಅದನ್ನೇ ಕೇಳುವಂಥದ್ದು, ನಾವು ಗಣಪತಿ ಹತ್ರ ಕೂಡ ಅದನ್ನೇ ಕೇಳುವಂಥದ್ದು. ಹಾಗೆ ಜನರಿಗೆ ಗೊತ್ತಿಲ್ಲ. ಜನರು ಅಂದ್ರೆ ಯಥೋಮತ್ ತಥೋಪತ್, ಅಂದ್ರೆ ಅವ್ರೆಂತ ಹೇಳ್ತಾರೆ ಅದು ಸರಿ ಅಲ್ಲ, ಹಾಗೆ ಅಲ್ಲ. ಹಾಗೆ ವಿಭಿನ್ನ ಅಂಶಗಳು ನೋಡಿ. ಯಾರು? ದೇವತೆಗಳು. ಹೇಗಂದ್ರೆ ದೇವತೆಗಳೆಲ್ಲ ಭಗವಂತನ ಬೇರೆ ಬೇರೆ ಪಾರ್ಟ್ಸ್ ಅಂತ, ವಿವಿಧ ಭಾಗಗಳು ಭಗವಂತ. ಈಗ ಶಿವ ಅಂದ್ರೆ ಶಿವ ಇಸ್ ಮೆನ್ಷನ್ ಆಸ್ ಕರ್ಡ್, ದಹಿ, ಮೊಸರು. ಈಗ ಹಾಲಿಂದಲೇ ಮೊಸರಾಗೋದು, ಆದ್ರೆ ಹಾಲಲ್ಲ. ಮೊಸರಿಂದ ಹಾಲಾಗುವುದಿಲ್ಲ, ಆದ್ರೆ ಹಾಲಿನಿಂದ ಮೊಸರಾಗುವುದು. ಹಾಗಾಗಿ ಶಿವನ ಹತ್ರ ಈಗ ಬ್ರಹ್ಮ ಜೀವತತ್ವ, 50 ಗುಣಗಳು. ಬ್ರಹ್ಮ ದೇವತೆ. ಹಾಗಾಗಿ ಒಬ್ಬ ಭಕ್ತನಾದ್ರೆ ಈ 50 ಎಲ್ಲ ಗುಣಗಳು ಬರ್ತದಂತೆ. ನೆಕ್ಸ್ಟ್ ಶಿವನ ಹತ್ರ 55 ಗುಣಗಳು, 5 ಗುಣಗಳು ಎಕ್ಸ್ಟ್ರಾ. ಶಿವ ನೈದರ್ ಜೀವದತ್ವ ನಾವು ವಿಷ್ಣುದತ್ವ, ಇನ್ ಬಿಟ್ವೀನ್.
ಅಂದ್ರೆ ಶಿವ ಇರುವಂತದ್ದು ನೀವು ಗೋಲೋಕ ಚಾಟಲ್ಲಿ ನೋಡಿ, ಶಿವನ ಅಬೋರ್ಡ್ ಎಂತ ಸದಾಶಿವ ಲೋಕ. ಸದಾಶಿವ ಲೋಕ ಇರುವಂತದ್ದು ಈ ಬ್ರಹ್ಮಜ್ಯೋತಿ ಮತ್ತೆ ನಮ್ಮ ಈ ಮೆಟೀರಿಯಲ್ ವರ್ಲ್ಡ್ ಮಧ್ಯದಲ್ಲಿ ಉಂಟು. ಇನ್ ಬಿಟ್ವೀನ್ ಬ್ರಹ್ಮಜ್ಯೋತಿ ಆಚೆ ಇರುವಂತದ್ದು ಬ್ರಹ್ಮಜ್ಯೋತಿ ಮತ್ತೆ ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಇರುವಂತದ್ದು ಯಾರು? ಶಿವ. ಬ್ರಹ್ಮಜ್ಯೋತಿ ಆಚೆ ವೈಕುಂಠ. ಹಾಗಾಗಿ ಬ್ರಹ್ಮಜ್ಯೋತಿ ಈಚೆ ಮೆಟೀರಿಯಲ್ ವರ್ಲ್ಡ್. ಹಾಗಾಗಿ ಅವನ ಹತ್ರ 55 ಗುಣಗಳು ಉಂಟು ಶಿವನ ಹತ್ರ. ಮತ್ತೆ ಎಲ್ಲ ವಿಷ್ಣು ಹತ್ರ 60 ಗುಣಗಳು. ಎಲ್ಲ ವಿಷ್ಣು ಕೃಷ್ಣ ಹತ್ರ 64 ಗುಣಗಳು, 4 ಗುಣಗಳು ಎಕ್ಸ್ಟ್ರಾ. ವೇಣು ಮಾಧುರ್ಯ, ಲೀಲ ಮಾಧುರ್ಯ, ರೂಪ ಮಾಧುರ್ಯ, ಭಕ್ತ ಮಾಧುರ್ಯ, ಇದು 4 ಗುಣಗಳು. ಬೇರೆ ಯಾವ್ದು ವಿಷ್ಣುತ್ವ ಇಲ್ಲ. ಹಾಗಾಗಿ ಆದ್ರೆ ನಮ್ಮ ಪುವರ್ ಫಂಡ್ ಆಫ್ ನಾಲೆಜ್ ಇಂದ ನಮ್ಗೆ ಇದು ಅರ್ಥವಾಗುವುದಿಲ್ಲ. ಶಿವ ಎಂತ, ಬ್ರಹ್ಮ ಎಂತ, ದೇವಿ ಅಂತ ನಮ್ಗೆ ಅರ್ಥ ಆಗುವುದಿಲ್ಲ. ಭಕ್ತಿ ಸೇವೆ ಮಾಡ್ತಾ 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 ನಮ್ಗೆ ಗೊತ್ತಾಗ್ತದೆ ಯಾರು ಏನು ಅಂತ. ಇದರರ್ಥ ಎಂತ? ಯಾರನ್ನು ಕ್ರಿಟಿಸೈಸ್ ಮಾಡುವುದಿಲ್ಲ ಭಕ್ತ. ಪ್ರಭುಪಾದ್ ಹೇಳುವಂತ, ಪ್ರಭುಪಾದ್ ನೋಡಿ, ಪ್ರಭುಪಾದ್ ಅಮೆರಿಕಕ್ಕೆ ಹೋದ್ರು. ಅಮೆರಿಕಕ್ಕೆ ಹೋಗಿ ತುಂಬಾ ಡಿವೋಟಿಸ್ ಅನ್ನು ಮಾಡಿದ್ರು. ಮತ್ತೆ ಬೇರೆ ಬೇರೆ ಪಂಥದಿಂದ ಬಂದೆಲ್ಲ ಕೃಷ್ಣ ಮತ ತಗೊಂಡು ಪ್ರಭುಪಾದ ಚಾಲೆಂಜ್ ಮಾಡ್ತಾ ಇದ್ರು. ಎಸ್, ಐ ಆಮ್ ಫ್ರಮ್ ಕ್ರಿಶ್ಚಿಯನ್. ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ರು, ಓಕೆ, ಇಫ್ ಯು ಆರ್ ಕ್ರಿಶ್ಚಿಯನ್, ಯು ಬಿ ಕ್ರಿಶ್ಚಿಯನ್, ಬಟ್ ಯು ಲವ್ ಗಾಡ್, ಲವ್ ಜೀಸಸ್. ಮುಸ್ಲಿಂ ಬಂದನು, ಐ ಆಮ್ ಮೊಹಮ್ಮದಿಯನ್. ಓಕೆ, ಇಫ್ ಯು ಲವ್ Muhammad. But I am having the process how to love Krishna. That's it. Prabhupada wanted. If you are having process how to love Jesus or Muhammad, you do that. Prabhupada, Jesus is the topmost Vaishnava. Muhammad is a Vaishnava. So anybody follows them, they are also Vaishnava. Prabhupada criticize ಮಾಡಲಿಲ್ಲ. ಅದು ನಮ್ಮ ಈ ಎಂತ ಹೇಳುವಂಥದ್ದು ಸೋಕಾಲ್ ನಮ್ಮ ದೇಶದಲ್ಲಿ ಪ್ರಭುಪಾದ ಹೇಳುವಂಥದ್ದು. ಇವತ್ತು ನಾನು ಬೆಳಿಗ್ಗೆ ಪ್ರಭುಪಾದಿದ್ದು ಅದನ್ನು ಓದಿದೆ. ಪ್ರಭುಪಾದ ಹೇಳುವಂತ ಸೋಕಾಲ್ ನ್ಯಾಷನಲಿಸಮ್ ಅಂದ್ರೆ ನಾವು ಬೇಲಿ ಹಾಕುವಂಥದ್ದು. ಇನ್ನೊಂದು ದೇಶ ನಮಗೆ ಎನ್ವಿಯಸ್ನೆಸ್ ಬರುವಂಥದ್ದು, ಅಸೂಯೆ ಬರುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಈ ಇಲ್ಲಿರುವ ಪ್ರಾಣಿಗಳು ಎಂತ ತಪ್ಪು ಮಾಡಿದ್ದಾರೆ? ಪ್ರಾಣಿಗಳಿಗೆ ನ್ಯಾಷನಾಲಿಟಿ ಇಲ್ಲ, ಖಾಲಿ ನ್ಯಾಷನಾಲಿಟಿ ಇರುವಂಥದ್ದು ನಮಗೆ ಮಾತ್ರ, ಮನುಷ್ಯರಿಗೆ. ಪ್ರಾಣಿಗಳನ್ನು ಸ್ಲಾಟರ್ ಹೌಸಲ್ಲಿ ಕೊಲ್ಲುವಂಥದ್ದು. ಹಾಗಾಗಿ ಇದು ಎಂತ? ಇದನ್ನು ನಾವು ಬೇಲಿ ಹಾಕಿ ಅದರೊಳಗೆ ಇದ್ದೇವೆ. ಇದಕ್ಕೆ ಹೇಳುವಂಥದ್ದು ಫ್ರಾಗ್ ಇನ್ ದ ವೆಲ್, ಬಾವಿ ಕಪ್ಪೆ, ಕೂಪ ಮಣ್ಣು ಕನ್ಯಾಯ. ಬಾವಿ ಕಪ್ಪೆ, ಸಮುದ್ರದಿಂದ ಕಪ್ಪೆ ಬರ್ತದೆ, ಸಮುದ್ರದ ಕಪ್ಪೆ ಬಂದು ಬಾವಿ ಕಪ್ಪೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ. ಬಾವಿ ಕಪ್ಪೆ ಹೇಳುವಂಥದ್ದು, ನಿನ್ನ ಈ ಸಮುದ್ರ ಅಷ್ಟು ಫೀಟ್ ಉಂಟಾ, 40 ಫೀಟ್ ಉಂಟಾ, 50 ಫೀಟ್ ಉಂಟಾ? ಯಾಕೆ ಇದು ನೋಡಿದ ಅಷ್ಟೇ 60 ಫೀಟ್. ಹಾಗಾಗಿ ಇದು ಎಂತ ಇದರಿಂದ ಎಂತ ಆಗ್ತದೆ? ನಾವು ಅಲ್ಲಿಯೇ ಸರ್ಕಲ್ ಆಗಿ ಇನ್ನೊಂದು ದೇಶದ ಮೇಲೆ ನಮಗೆ ಅಸೂಯೆ ಬರುವಂಥದ್ದು ಇಲ್ಲ. ಭಕ್ತ ಹಾಗೆ ಮಾಡುವುದಿಲ್ಲ. ಭಕ್ತ ಎಲ್ಲಾ ಜೀವಿಗಳ ಮೇಲೆ ಒಂದೇ ರೀತಿ ನೋಡುವಂಥದ್ದು. ಎಲ್ಲ ಅಂದ್ರೆ ಮನುಷ್ಯರನ್ನು ಒಂದೇ ರೀತಿ ನೋಡುವ, ಎಲ್ಲ ಜೀವಿಗಳನ್ನು ಒಂದೇ ರೀತಿ ನೋಡುವಂಥದ್ದು. ಹಾಗಾಗಿ ಈ ರೀತಿ ಮಾಡಲಿಲ್ಲ ಪ್ರಭುಪಾದ. ಆ ರೀತಿ ಮಾಡಲಿಲ್ಲ. ಹಾಗಾಗಿ ಇದು ಹೈಯೆಸ್ಟ್ ಜ್ಞಾನ. ಅವರು ಅದನ್ನು ನಿರ್ವಹಿಸಲು ಅಸಮರ್ಥರಾದ್ರಿಂದ ಅವರು ವಿವರಿಸಲಾಗ ಭಗವಂತನಿಗೆ ಆಕರ್ಷಕ ಪ್ರಾರ್ಥನೆ ನೋಡಿ, ಆಕರ್ಷಕ ಪ್ರಾರ್ಥನೆ ಮಾಡ್ತಾರೆ ದೇವತೆಗಳು. ಇಸಿಗೆ ಭಾವರ್ತಕ್ಕೆ ಹೋಗುವ ಭಾವರ್ತ ಬಯಸಿ ಡಿವೈನ್ ಗ್ರೇಸ್ ಅಭಯ ಶರಣಾರ್ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರಭುಪಾದ್ ಕಿ ಜೈ. ಬ್ರಹ್ಮಾಂಡಗಳ ವ್ಯವಹಾರಗಳ ವ್ಯವಸ್ಥೆಗಾಗಿ ಊರ್ಧ್ವ ಲೋಕಗಳಲ್ಲಿ ವಾಸಿಸಿರುವ ನಾನಾ ನಿಯಂತ್ರಕ ದೇವತೆಗಳ ಕಲ್ಪನೆಯು ಮಂದಮತಿಗಳು ಸೂಚಿಸುವಂತೆ ಕಾಲ್ಪನಿಕವಾದದ್ದು. ಮಂದಮತಿಗಳು ಅಂತ ಹೇಳ್ತಾರೆ, ಈ ದೇವತೆಗಳು ಎಂತ 33,000 ಕೋಟಿ ದೇವತೆಗಳು, ಇದೆಲ್ಲ ಕಾಲ್ಪನಿಕ ಕಟ್ಟುಗತೆ. ಜಾಸ್ತಿ ನಾವು ಎಷ್ಟು ಜಾಸ್ತಿ ಕಲಿತೇವೆ ಈ ಸೋಕಾಲ್ಡ್ ಎಜುಕೇಶನ್, ನಾವು ದೇವರಿಂದ ದೂರ ಆಗುದು. ಪ್ರಭುಪಾದೊಮ್ಮೆ ಇಂಗ್ಲೆಂಡ್ ಅಲ್ಲಿ ಪ್ರಭುಪಾದ್ ಒಬ್ಬಳು ಹೇಳುವಂತದ್ದು ಪ್ರಭುಪಾದ ಹತ್ರ, ಪ್ರಭುಪಾದ್, ಇನ್ ಯುವರ್ ಕಂಟ್ರಿ ದೇರ್ ಆರ್ ಮೋರ್ ಇಲಿಟ್ರೇಟ್ಸ್. ಅಂದ್ರೆ ಇಲಿಟ್ರೇಟ್ಸ್ ಅಂದ್ರೆ ಎಜುಕೇಶನ್ ಇಲ್ಲದವರು. ವೇರ್ ಆಸ್ ಇನ್ ಅವರ್ ಕಂಟ್ರಿ ದರ್ ಲಿಟ್ರಸಿ ಇಸ್ ಮೋರ್, ಅಂದ್ರೆ ಎಲ್ಲರೂ ಎಜುಕೇಟೆಡ್. ಪ್ರಭುಪಾದ ಇಮಿಡಿಯೇಟ್ ಹೇಳಿದರು, ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಸೋ ಕಾಲ್ಡ್ ಎಜುಕೇಶನ್? ಆಲ್ ಆರ್ ಆಕ್ಟಿಂಗ್ ಲೈಕ್ ಅನಿಮಲ್ಸ್.
Prabhupada answer, straight away answer. Prabhupada ಹೇಳುವಂತದ್ದು, the more you become educated, more you go against the Lord. ಜಾಸ್ತಿ ನಾವು ಎಜುಕೇಶನ್ ಪಡೆದ ಈ ಸೋಕಾಲ್ ಎಜುಕೇಶನ್ ಎಂತಾಗುವಂಥದ್ದು ನೋಡಿ. ಒಂದು ನಿಮಗೆ ಗೊತ್ತಿರ್ಬೋದು, ಮನೆಯಲ್ಲಿ ಮಕ್ಕಳು, ನಿಮ್ಮ ಮಕ್ಕಳು 13 ವರ್ಷದ ತನಕ ನಿಮ್ಮ ಹಿಡಿತದಲ್ಲಿ ಇರ್ತಾರೆ. ಮತ್ತೆ ಅವರು ಕಾಲೇಜ್ ಹೋದ್ಮೇಲೆ ಅವರ ಫ್ರೆಂಡ್ಸ್ ಅವರು ಹೇಳಿದಾಗೆ ನಿಮ್ದು ಏನು ಬೇಡ, ನಿಮಗೆ ಸೋಕಾಲ್ ಇದರ ಮೇಲೆ ಅವ್ರಿಗೆ ಆಸಕ್ತಿ ಕೂಡ ಇಲ್ಲ. ಈ ಭಕ್ತಿ ಮೇಲೆ ಆಸಕ್ತಿ ಬರುವುದಿಲ್ಲ, ಯಾಕಂದ್ರೆ ಅವರ ಫ್ರೆಂಡ್ ಸರ್ಕಲ್ ಆಗಿ ಆಗ್ತದೆ. ಹಾಗಾಗಿ ಇನ್ನು ಜಾಸ್ತಿ ಕಲಿದ್ರೆ ಜಾಸ್ತಿ ಆಗುವಂಥದ್ದು. ಹಾಗೆ ಪ್ರಭುಪಾದ ಹೇಳುವಂಥದ್ದು, ಯು ಜಸ್ಟ್ ಕಮ್ ಟು ಇಂಡಿಯಾ, ಯು ಜಸ್ಟ್ ಸಿ ದಿ ಟೆಂಪಲ್ಸ್, ಆಲ್ ಆರ್ ಅನ್ಎಜುಕೇಟೆಡ್ ಬಟ್ ದೇ ಆರ್ ವೆರಿ ಕೀನ್ ಟು ವರ್ಶಿಪ್ ದಿ ಲಾರ್ಡ್. ಸೊ ಬೆಟರ್ ದೇ ಬಿ ಇಲ್ಲಿಟ್ರೇಟ್ ದೆನ್ ಸೋ ಕಾಲ್ಡ್ ಇಸ್ ಲಿಟ್ರೇಟ್, ಪ್ರಭುಪಾದ ಹೇಳುವಂಥದ್ದು. ಹಾಗಾಗಿ ಪ್ರಭುಪಾದ ಇದಕ್ಕೆ ವ್ಯಾಲ್ಯೂ ಕೊಡುವುದಿಲ್ಲ, ಅದು ನಾವು ಕೊಡ್ತೇವೆ ವ್ಯಾಲ್ಯೂ, ನಾವು ಕೊಡ್ತೇವೆ. ಅದಕ್ಕೆ ಪ್ರಭುಪಾದ ಅಂತ ಹೇಳುವಂಥದ್ದು, ಅಂಥವರನ್ನು ಮಂದಮತಿಗಳು ಎಂತ ಹೇಳುವಂಥದ್ದು. ಮಂದಮತಿಗಳು ನಾನಾ ನಿಯಂತ್ರಿತ ಕಲ್ಪನೆಯು ನೋಡಿ, ಮಂದಮತಿ ಸೂಚಿಸುವಂದ್ರೆ ಕಾಲ್ಪನಿಕವಾದದ್ದು. ಇದು ಕಾಲ್ಪನಿಕ, ನಿಜವಾಗಿ ಇದ್ದಾರೆ. ದೇವತೆಗಳು ಪರಂಪ್ರಭು ವಿಷ್ಣುವಿನ ವಿಭಿನ್ನ ಅಂಶಗಳ ವಿಸ್ತರಣೆಗಳಾಗಿದ್ದಾರೆ. ವಿಸ್ತರಣೆಗಳು, ವಿಭಿನ್ನ ಅಂಶ. ಅವರು ಕಾಲ ಬಹಿರಂಗ ಶಕ್ತಿ ಭಗವಂತನ ಪಾರ್ಶ್ವ ಪ್ರಜ್ಞೆಗಳಿಂದ ದೇಹ ಪಡೆದಿದ್ದಾರೆ ನೋಡಿ. ಮಾನವ ಜೀವಿಗಳು, ಪ್ರಾಣಿಗಳು, ಪಕ್ಷಿಗಳು ಇತ್ಯಾದಿಗಳು ಭಗವಂತನ ನೋಡಿ. ನಾವು ಕೂಡ ವಿಭಿನ್ನ ಅಂಶ, ಇವರು ಕೂಡ ವಿಭಿನ್ನ ಅಂಶ, ದೇವತೆಗಳು ಕೂಡ. ಆದ್ರೆ ವ್ಯತ್ಯಾಸ ಉಂಟಲ್ಲ ತುಂಬಾ. ನಮ್ಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೊಡ್ಲಿಲ್ಲ, ಆದ್ರೆ ದೇವತೆಗಳಿಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಯಾಕೆ ನಾವು ಕ್ವಾಲಿಫೈಡ್ ಅಲ್ಲ. ಈಗ ನಾವು ಕ್ವಾಲಿಫೈಡ್ ಆದ್ರೆ ನಮ್ಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಸಿಗ್ತದೆ, ನಾವು ಅದಕ್ಕೆ ಕ್ವಾಲಿಫೈಡ್ ಅಲ್ಲ. ಹೈಯರ್ ರೆಸ್ಪಾನ್ಸಿಬಿಲಿಟಿ ಕೊಡುವಂತ ನಮ್ಗೆ ಕ್ವಾಲಿಫೈಡ್ ಅಲ್ಲ. ಹಾಗೆ ದೇವತೆಗಳು ಕ್ವಾಲಿಫೈಡ್, ಅವರಿಗೆ ಹೈಯರ್ ರೆಸ್ಪಾನ್ಸಿಬಿಲಿಟಿ ಭಗವಂತ ಕೊಟ್ಟಿಲ್ಲ. ಬೇರೆ ಬೇರೆ ಭೌತಿಕ ದೇಹಗಳನ್ನು ಹೊಂದಿದೆ, ಆದರೆ ಅವು ಭೌತಿಕ ವ್ಯವಹಾರ ನಿಯಂತ್ರಕ ದೇವತೆಗಳಲ್ಲ. ಪ್ರತಿಯಾಗಿ ಅವರೇ ಅಂತ ದೇವತೆಗಳ ನಿಯಂತ್ರಣಕ್ಕೆ ಒಳಗಾಗಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನಮ್ಮನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ದೇವತೆಗಳಿಗೆ, ಕೃಷ್ಣ ಕಂಟ್ರೋಲ್ ಮಾಡುವಂಥದ್ದು, ಅವರನ್ನು ಕೂಡ ಕೃಷ್ಣನೇ ಕಂಟ್ರೋಲ್ ಮಾಡುವಂಥದ್ದು. ಆದ್ರೆ ಇದಕ್ಕೆ ವ್ಯತ್ಯಾಸ ನೋಡಿ, ನಿಮ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೇನೆ. ಈ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಈಗ ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ನಿಮ್ಗೆ ಎಷ್ಟು ಅರ್ಥ ನನ್ಗೆ ಗೊತ್ತಿಲ್ಲ, ಆದ್ರೆ ನನ್ನ ಅಸಂಪ್ಷನ್ ಹೇಗೆ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ನನ್ನ ಎಂತ ಹೇಳುದು ಅಸಂಪ್ಷನ್. ಹಾಗೆ ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ದೇವತೆಗಳು ಮತ್ತೆ ಕೃಷ್ಣ, ಈಗ ಹೇಗಂದ್ರೆ ಒಂದು ಮಗುವಿಗೆ ಟೈಫಾಯ್ಡ್, ಒಂದು 12 ವರ್ಷದ ಮಗು, ಅವನಿಗೆ ಟೈಫಾಯ್ಡ್ ಎಂದು ಡಾಕ್ಟರ್ ಹೇಳ್ತಾರೆ. ಇನ್ನು 6 ತಿಂಗಳು ಅವನಿಗೆ ಯಾವುದೇ ಸ್ವೀಟ್ ತಿನ್ಲಿಕ್ಕಿಲ್ಲ, ಎಣ್ಣೆದು ಯಾವುದೇ ತಿನ್ಲಿಕ್ಕಿಲ್ಲ, ಮಿಕ್ಸ್ಚರ್ ಯಾವ್ದು ತಿನ್ಲಿಕ್ಕಿಲ್ಲ. ಆದ್ರೆ ಅವನ ತಾಯಿ ದೊಡ್ಡ ಕುಕ್, ಒಳ್ಳೆ ಅಡಿಗೆ ಗೊತ್ತಿರುವ ತಾಯಿಯ ಈ ಟೇಸ್ಟ್ ಅನ್ನು ತಿಂದು ಅಡಿಕ್ಟ್ ಆಗಿದೆ. ಹಾಗೆ ಸಣ್ಣ ಮಗು, ಡಾಕ್ಟರ್ ಹೇಳಿದ್ದಾರೆ ತಿನ್ಬೇಡ ಅಂತ, ತಾಯಿ ಎಂತ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ, ಡಬ್ಬೆಯಲ್ಲಿ ಮಾಡಿ ಇಟ್ಟಿದ್ದಾರೆ, ಆದ್ರೆ ಬೀಗ ಹಾಕಿಟ್ಟಿದ್ದಾರೆ. ಅದೇ ಅವನ ಅಕ್ಕ, ಅವಳಿಗೆ ಟೈಫಾಯ್ಡ್ ಇಲ್ಲ, ಅವಳಿಗೆ ತಿನ್ಬಹುದು, ತಾಯಿ ಅವಳಿಗೆ ಹೇಳಿದ್ದಾರೆ ಬೀಗ ಇಲ್ಲಿ ಉಂಟಂತ. ಒಂದ್ ದಿವಸ ತಾಯಿ ಹೊರಗೆ ಹೋಗುವಂಥದ್ದು ಸಾಮಾನು ತರ್ಲಿಕ್ಕೆ ಮಾರ್ಕೆಟಿಗೆ. ಆಗ ಇವ ಅಕ್ಕನ ಹತ್ರ ಹೋಗಿ ಮಸ್ಕ್ ಆಗ್ತಾನೆ, ನನಗೆ ಬೇಕು ಕೀ ನಿನಗೆ ಗೊತ್ತುಂಟು ಎಲ್ಲಿ ಉಂಟಂತ, ತೆಗಿ. ಹಾಗೆ ಅಕ್ಕ ಹೋಗಿ ಎಂತ ಮಾಡುವಂಥದ್ದು, ತಾಯಿ ಇಲ್ಲದಾಗ ಆ ಲಾಕ್ ಅಂತ ತೆಗೆದು ಅದರಿಂದ ತಿಂಡಿ ಅವನಿಗೆ ಕೊಡುವಂಥದ್ದು. ಈಗ ಇದು ಸರಿಯಾ ತಪ್ಪ? ಎಸ್, ಯಾರು ಹೇಳ್ತೇವೆ? ಈಗ ಅವನ ಅಕ್ಕ ಮಾಡಿದ್ದು ಸರಿಯಾ ತಪ್ಪ? ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಹರೇ ಕೃಷ್ಣ. ತಪ್ಪು ಪ್ರಭುಜಿ. ತಪ್ಪಾ? ಓಕೆ, ಎಸ್. ಈಗ ಈ ಅಕ್ಕ ದೇವತೆ, ಆ ತಮ್ಮ ನಾವುಗಳು ಜೀವಿಗಳು, ಮತ್ತೆ ಆ ತಾಯಿ ಕೃಷ್ಣನಿಗೆ ಗೊತ್ತುಂಟು ಎಂತ ಕೊಡಬೇಕು ಎಂತ ಕೊಡಬಾರ್ದು ಅಂತ. ದೇವತೆಗಳು ಹಾಗೆ ಅಲ್ಲ, ದೇವತೆಗಳಿಗೆ ನಿಮ್ಗೆ ಎಂತ ಕೊಡ್ಬೇಕಂತ ಗೊತ್ತಿಲ್ಲ.
ದೇವತೆಗಳು ಫಸ್ಟ್ ಆಫ್ ಆಲ್ ಸ್ಪಿರಿಚುವಲ್ ಆಧ್ಯಾತ್ಮಿಕ ಕೊಡೋದಿಲ್ಲ ನಿಮಗೆ ಕೊಡುವಂಥದ್ದು ಭೌತಿಕ. ಯಾಕಂದ್ರೆ ಭೌತಿಕ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನ ನಾವು ತಿಳಿಬೇಕಷ್ಟೇ. ಭಗವಂತ ಕೃಷ್ಣ ಕೊಟ್ರೆ ಅದು ಪರ್ಮನೆಂಟ್, ದೇವತೆಗಳು ಕೊಟ್ರೆ ಪರ್ಮನೆಂಟ್ ಅಲ್ಲ, ಬರ್ತದೆ ಹೋಗ್ತದೆ. ಅದು ನಾವು ಚೊರೆ ಮಾಡ್ತೇವೆ, ಆಗ ದೇವತೆಗಳು ಕೊಡ್ತಾರೆ. ಧನಂ ದೇಯಿ, ಪುತ್ರಂ ದೇಯಿ, ಆ ದೇಯಿ, ಈ ದೇಯಿ, ಇದೆಲ್ಲ ದೇವತೆಗಳು ಕೊಡುವಂಥದ್ದು. ಎಸ್, ಅಂತ ನಿಯಂತ್ರಣವು ಅನಾವಶ್ಯಕವಲ್ಲ. ಆಧುನಿಕ ರಾಜ್ಯದಲ್ಲಿನ ವ್ಯವಹಾರಗಳ ನಿಯಂತ್ರಣ ಇಲಾಖೆಗಳಂತ ಈಗ ಬೇರೆ ಬೇರೆ ಇಲಾಖೆಗಳುಂಟು. ಚೀಫ್ ಮಿನಿಸ್ಟರ್ ಅಂಡರ್ ಎಲ್ಲ ಬರ್ತದೆ. ಈಗ ಪ್ರೈಮ್ ಮಿನಿಸ್ಟರ್ ಅಂಡರ್ ಪ್ರಭುಪಾದ ಹೇಳುವಂಥದ್ದು, ಕೃಷ್ಣ ಇಸ್ ದ ಪ್ರೈಮ್ ಮಿನಿಸ್ಟರ್, ಆಲ್ ಚೀಫ್ ಮಿನಿಸ್ಟರ್ಸ್ ಆರ್ ದೇವತಾಸ್. ಸಿಂಪಲ್, ಈಸಿ ಟು ಅಂಡರ್ಸ್ಟ್ಯಾಂಡ್. ಯಾರು ಪ್ರೈಮ್ ಮಿನಿಸ್ಟರ್ ಕೃಷ್ಣ ಅಂದ್ರೆ ಈ ಎಲ್ಲ ಚೀಫ್ ಮಿನಿಸ್ಟರ್ಸ್ ದೇವತೆಗಳು. ಹಾಗೆ ಪ್ರೈಮ್ ಮಿನಿಸ್ಟರ್ ಅಂಡರ್ ಕೂಡ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಬರ್ತದೆ. ಈಗ ಚೀಫ್ ಮಿನಿಸ್ಟರ್ ಅಂಡರ್ ಕೂಡ ತುಂಬಾ ಡಿಪಾರ್ಟ್ಮೆಂಟ್ ಬರ್ತದೆ. ಈಗ ಕರ್ನಾಟಕ ಚೀಫ್ ಮಿನಿಸ್ಟರ್, ಅವರ ಅಂಡರ್ ಮೈನ್ ಯಾರು ಚೀಫ್ ಮಿನಿಸ್ಟರ್, ಅವರ ಅಂಡರ್ ಎಲ್ಲ ಬರುವಂಥದ್ದು. ಅದನ್ನ ಇಲ್ಲಿ ಪ್ರಭುಪಾದ ಹೇಳ್ತಿದ್ದಾರೆ. ಆಧುನಿಕ ರಾಜ್ಯದಲ್ಲಿ ವ್ಯವಹಾರ ನಿಯಂತ್ರಣ ಇಲಾಖೆಗಳಂತೆ ಅದು ಅಗತ್ಯವಾಗಿದೆ. ನಿಯಂತ್ರಣಗೊಳಗಾದ ಜೀವಿಗಳು ದೇವತೆಗಳನ್ನು ನಿಂದಿಸಬಾರದು. ನೋಡಿ, ನಾವೀಗ ನಿಯಂತ್ರಣಗೊಳಗಾದವರು, ನಾವು ದೇವತೆಗಳನ್ನು ನಿಂದಿಸಬಾರದು, ತಪ್ಪು. ಅವರೆಲ್ಲರೂ ಭಗವಂತನ ಮಹಾಭಕ್ತರು. ನೋಡಿ, ಮಾಮೂಲಿ ಜನ ಅಲ್ಲ ಅವರು, ಅವರೆಲ್ಲ ಭಕ್ತರು. ಹಾಗಾಗಿ ನಾವು ನಿಂದಿಸ್ಬೇಕಾ ದೇವತೆಗಳನ್ನು? ನಿಂದಿಸಬಾರ್ದು. ರೆಸ್ಪೆಕ್ಟ್ ಕೊಡ್ಬೇಕು ಅವರಿಗೆ. ನಾವು ಅವರಿಗೆ ಅಡ್ಡ ಬೀಳ್ಬೇಕು, ಕೇಳ್ಬೇಕು. ಎಸ್, ನಿಮ್ಮಲ್ಲಿ ತುಂಬಾ ಭಕ್ತಿ ಉಂಟು, ನಿಮ್ಮಲ್ಲಿರೋ ಸ್ವಲ್ಪ ಭಕ್ತಿ, ಕೃಷ್ಣ ಭಕ್ತಿ ನಮಗೆ ಕೊಡಿ, ಇದು ಕೇಳ್ಬೇಕು. ಇದು ಪ್ರಾರ್ಥನೆ ನಮ್ದಾಗ್ಬೇಕು. ಹಾಗಾಗಿ ಎಂತಂದ್ರೆ ಜಸ್ಟ್ ಈಗ ಹೇಗೂ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ನಮ್ಮ ಪ್ರೇಯರ್ ಚೇಂಜ್ ಆಗ್ಬೇಕು ಅಷ್ಟೇ. ಇದಕ್ಕೆ ಹೇಳುವಂಥದ್ದು ಕೃಷ್ಣ ಕಾನ್ಶಿಯಸ್ನೆಸ್. ಎಂತಂದ್ರೆ ನಮ್ಮ ಪ್ರಜ್ಞೆ ಚೇಂಜ್ ಆಗ್ಬೇಕು. ನಾವು ಎಂತ ಕೇಳ್ಬೇಕು ಅವರತ್ರ ಅದನ್ನು ಕೇಳ್ಬೇಕು. ಎಂತೆಂತ ಬೇಡದೆಲ್ಲ ಕೇಳುವುದಲ್ಲ, ಇದನ್ನು ಕೇಳ್ಬೇಕು. ನನ್ನ ಮಗನಿಗೆ ಇದಂಥದ್ದು ಮಾಡು, ನನ್ನ ಮಗಳು ಈಗ ತುಂಬಾ ಚುರುಕಾಗಿದ್ದಾಳೆ, ಅವಳಿಗೆ ಈ ಸಲ ಅವಳು ಇದು ಪಾರ್ಟಿಸಿಪೇಟ್ ಮಾಡಿದ್ದಾಳೆ, ಒಳ್ಳೆ ಒಂದು ಪ್ರೈಸ್ ಸಿಗುವಾಗೆ ಮಾಡು. ಇದನ್ನೆಲ್ಲ ನಾವು ಕೇಳ್ತೇವೆ. ಅವಳಿಗೆ ಅದು ಸೀಟ್ ಸಿಗುವಾಗೆ ಮಾಡು, ನನ್ನ ಮಗನಿಗೆ ಇದು ಸಿಗುವಾಗೆ ಮಾಡು, ಇದೆಲ್ಲ ಕೇಳುವಂಥದ್ದು ನಾವು. ಇದನ್ನೆಲ್ಲ ಕೇಳಬಾರ್ದು ನಾವು. ನನಗೆ ಭಕ್ತಿಯಲ್ಲಿ ಹೇಗೆ ಮುಂದೆ ಹೋಗುವಂಥದ್ದು, ಇದಕ್ಕೆ ನೀನು ವ್ಯವಸ್ಥೆ ಮಾಡಿಕೊಡು. ನಿನ್ನಲ್ಲಿರೋ ಸ್ವಲ್ಪ ಭಕ್ತಿ ನನಗೆ ಕೊಡು, ನನಗೆ ಕೊಡು, ನನ್ನ ಮಗಳಿಗೆ ಕೊಡು, ಇದು ಕೇಳಿ. ಆದ್ರೆ ಎಂತೆಂಥದ್ದು ಕೇಳಬೇಡಿ ದೇವತೆಗಳು ಹೋಗಿ. ಹಾಗೆ ಅವರೆಲ್ಲರೂ ಭಗವಂತನ ಮಹಾಭಕ್ತರು. ವಿಶ್ವದ ವ್ಯವಹಾರಗಳ ಕೆಲವು ಕೆಲಸಗಳನ್ನು ನಿರ್ವಹಿಸಲು ನಿಯುಕ್ತರಾಗಿರುತ್ತದೆ. ಅವರಿಗೆ ಸರ್ಟೆನ್ ಕೆಲಸ ಕೊಟ್ಟಿದ್ದಾನೆ ಭಗವಂತ. ಆ ಕೆಲಸವನ್ನು ಅವರು ಚಂದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಚಂದ ರೀತಿಯಲ್ಲಿ ಮಾಡ್ತಾರೆ. ಈಗ ಪಾಪಾತ್ಮರನ್ನು ಶಿಕ್ಷಿಸುವ ಕೃತಜ್ಞೆ ಇರದ ಕೆಲಸ ಯಮರಾಜನ ಮೇಲೆ ಕೋಪಗೊಳ್ಳಬಹುದು. ನೋಡಿ, ಈಗ ನಮ್ಗೆಲ್ಲ ಕೋಪ ಬರ್ಬೋದು. ಯಾಕೆ? ಯಮರಾಜ ಎಂತ ಮಾಡ್ತಾನೆ, ಯಾರೆಲ್ಲ ಕೃಷ್ಣ ಭಕ್ತರಲ್ಲ ಅವರನ್ನೆಲ್ಲ ಸತ್ತ ಮೇಲೆ ಕೊಂಡು ಹೋಗ್ತಾನೆ. ಇದು ಗ್ಯಾರಂಟಿ, ಶಾಸ್ತ್ರದಲ್ಲಿ ಉಂಟು. ಏನು ಪ್ರಭುಪಾದ ಹೇಳುವಂಥದ್ದು, ಒಮ್ಮೆ ಪ್ರಭುಪಾದ ಶಿಷ್ಯನಿಗೆ ಹೇಳುವಂಥದ್ದು, ಯು ಆರ್ ಸೇವ್ಡ್ ಫ್ರಮ್ ದಿ ಗ್ರೇಟೆಸ್ಟ್ ಡೇಂಜರ್. ಶಿಷ್ಯ ಹೇಳ್ತಾನೆ, ಎಂತ ಡೇಂಜರ್ ಪ್ರಭುಪಾದ, ಎಂತ ಡೇಂಜರ್? ನೀವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀರಿ, ಹಾಗಾಗಿ ನೀವು ಬಚಾವಾದ್ರಿ. ಎಂತ ಬಚಾವ್? ನೀವು ಕೃಷ್ಣ ಪ್ರಜ್ಞೆಗೆ ಬರದಿದ್ರಿ, ನೆಕ್ಸ್ಟ್ ಲೈಫ್ ನೀವು ಪ್ರಾಣಿ ಆಗ್ತಿದ್ರಿ, ನೆಕ್ಸ್ಟ್ ಲೈಫ್ ನೀವು ನರಕ ಲೋಕಕ್ಕೆ ಹೋಗ್ತಾ ಇದ್ರಿ. ಪ್ರಭುಪಾದ ಹೇಳಿದ್ರು. ಆಗ ಶಿಷ್ಯ ಹೇಳ್ತಾನೆ, ಪ್ರಭುಪಾದ ಕಲಿಯುಗದಲ್ಲಿ ಈಗ 10,000 ಮಂದಿ ಮಾತ್ರ ಕೃಷ್ಣ ಭಜನೆ ತಗೊಂಡಿದ್ದೇವೆ. ಆಲ್ಮೋಸ್ಟ್ ಅಂದ್ರೆ 700 ಕೋಟಿಯಲ್ಲಿ 10,000 ಏನು ಪರ್ಸೆಂಟೇಜ್? ಏನಲ್ಲ, ಸಣ್ಣ ಪರ್ಸೆಂಟೇಜ್. ಉಳಿದವರೆಲ್ಲ ಪ್ರಭುಪಾದ ಹೇಳ್ತಾರೆ, ಎಲ್ಲರೂ ನೆಕ್ಸ್ಟ್ ಲೈಫ್ ನರಕಕ್ಕೆ ಹೋಗ್ತಾರೆ. ಆಲ್ ಆರ್ ಇನ್ ರಜೋಗುಣ ಅಂಡ್ ತಮೋಗುಣ. ಮೋಸ್ಟ್ ಆಫ್ ದ ಪೀಪಲ್ ಗೋ ಟು ಹೆಲ್. ಪ್ರಭುಪಾದ ಹೇಳ್ತಾರೆ. ಈಗ ಶುದ್ಧ ಭಕ್ತರ ಬಾಯಿಯಲ್ಲಿ ಬರುವಂತದ್ದು ನಿಜ ಸಂಗತಿ. ಅಷ್ಟು ಕೃಷ್ಣ ಶಕ್ತಿ ಉಂಟು. ಕೃಷ್ಣ ಅಂದ್ರೆ ಪ್ರಭುಪಾದ ಹೇಳಿದ್ರು ಕೂಡ ಒಮ್ಮೆ ಕೂಡ ನನ್ನ ತಪ್ಪಾಯ್ತು ಹೇಳಿಲ್ಲ. ಪ್ರಭುಪಾದ ಹೇಳಿದಳು ವೇದ ವ್ಯಾಖ್ಯ. ಹಾಗಾಗಿ ಹೆಚ್ಚಿನವರು ಸತ್ತ ಮೇಲೆ ನರಕ ಲೋಕಕ್ಕೆ ಹೋಗ್ತಾರೆ. ಕೃಷ್ಣನಿಂದ ದೂರ ಆದ್ರೆ ಇದೆ. ಹಾಗಾಗಿ ಇಲ್ಲಿ ಅದನ್ನ ಪಾಪಾತ್ಮರನ್ನು ಶಿಕ್ಷಿಸುವ ಕೃತಜ್ಞೆ ಇರದ ಕೆಲಸ ಯಮರಾಜನ ಮೇಲೆ ಕೋಪಗೊಳ್ಳಬಹುದು. ನೋಡಿ, ಹೆಚ್ಚಿನವರು ಕೋಪ ಬರ್ಬೋದು. ಅದನ್ನ ಏನ್ ಮಾಡ್ಲಿಕ್ಕೆ ಆಗ್ತದೆ? ಕೋಪ ಮಾಡಿ ಏನು ಪ್ರಯೋಜನ? ಈಗ ಹೇಗಂದ್ರೆ ಪ್ರಭುಪಾದ ಹೇಳುವಂತದ್ದು, ಪೀಪಲ್ ಹೂ ಆರ್ ನಾಟ್ ಇನ್ ಟು ಡಿವೋಷನಲ್ ಸರ್ವಿಸ್, ದೇ ಡೋಂಟ್ ಅಗ್ರಿ ಫಾರ್ ಕೃಷ್ಣ, ದೇ ಡೋಂಟ್ ಸರೆಂಡರ್ ಟು ಕೃಷ್ಣ. ಬಟ್ ಕೃಷ್ಣ ಸೇಸ್ ಇನ್ ಭಗವದ್ಗೀತಾ, ಕೃಷ್ಣ ಎಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಮೃತ್ಯು, ಐ ಆಮ್ ಕಾಲ.
ಎಲ್ಲರನ್ನು ಕೊಲ್ಲಿಕ್ಕೆ ಬಂದಿದ್ದೇನೆ, ಪಾಂಡವರು ನಿಮ್ಮನ್ನು ಬಿಟ್ಟು ಉಳಿದವರೆಲ್ಲ ಕೊಲ್ಲಿಕ್ಕೆ ಬಂದಿದ್ದೇನೆ. ಹಾಗಾಗಿ ಕೃಷ್ಣ ಮೃತ್ಯುವಿನ ರೂಪದಲ್ಲಿ ಬರ್ತಾನಂತೆ. ಆಗ ಎಂತ ಆಗ್ತದೆ, ಆಗ ಅವ್ರಿಗೆ ನಾವು ಕೃಷ್ಣನ ಪೂಜೆ, ಆದ್ರೆ ಅದು ಲೇಟ್ ಆಗಿರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವ್ರು ನರಕಕ್ಕೆ ಹೋಗ್ಲೇಬೇಕು. ಹಾಗಾಗಿ ಈಗ ನಾವು ಕೃಷ್ಣ ಬಗ್ಗೆ ಕೊಡುವುದಂದ್ರೆ ನಾವು ಒಬ್ಬನನ್ನು ನರಕಕ್ಕೆ ಹೋಗುವುದನ್ನು ನಾವು ಸೇವೆ ಮಾಡುವಂಥದ್ದು. ನೀವು ಎಣಿಸಿ ಎಷ್ಟು ದೊಡ್ಡ ವಿಷಯ ಇದು. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು, ಇಫ್ ಒನ್ ಪರ್ಸನ್ ಬಿಕಮ್ಸ್ ಡಿವೋಟಿ, ಮೈ ಜಾಬ್ ಇಸ್ ಸಕ್ಸಸ್ಫುಲ್. ಅಂದ್ರೆ ನಾನು ಇಷ್ಟು ಪ್ರಚಾರ ಮಾಡಿದ್ದಕ್ಕೆ ಸಾರ್ಥಕ. ಪ್ರಭುಪಾದ ಹೇಳುವಂಥದ್ದು ಒಬ್ಬ, ಯಾಕೆಂದ್ರೆ ಒಬ್ಬ ಡಿವೋಟಿ ಆದ್ರೆ ಇನ್ನೊಬ್ಬನನ್ನು ಮಾಡ್ತಾನೆ ಆ ರೀತಿ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಅನ್ನೋದು ದೊಡ್ಡ ಎಂತ ಹೇಳುವಂಥದ್ದು ಸೇವೆ, ದೊಡ್ಡ ಸೇವೆ. ಈ ಸೋಕಾಳ್ ಉಪಧರ್ಮ, ಸೋಕಾಳ್ ಸೇವೆಗಳು, ಆ ಸೇವೆ ಈ ಸೇವೆ, ಇದು ಯಾವ್ದು ಸೇವೆ ಅಲ್ಲ. ಸೇವೆ ಅಂದ್ರೆ ಇದು ಒಬ್ಬನನ್ನು ನರಕಕ್ಕೆ ಹೋಗುವುದನ್ನು ಹೇಗೆ ತಪ್ಪಿಸುವಂಥದ್ದು, ಇದು ದೊಡ್ಡ ಸೇವೆ. ದೊಡ್ಡ ಅಂದ್ರೆ ದೊಡ್ಡ ಸೇವೆ ನಮ್ಗೆ. ಅಂದ್ರೆ ಈಗ ನಾವು ಕೃಷ್ಣ ಪ್ರಜ್ಞೆ ಬಂದಿದ್ದೇವೆ, ನಾವು ಎಷ್ಟು ಥ್ಯಾಂಕ್ಫುಲ್ ಆಗಬೇಕು ಪ್ರಭುಪಾದಿಗೆ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ನೆಕ್ಸ್ಟ್ ಅಟ್ಲೀಸ್ಟ್ ನಮಗೆ ಮಿನಿಮಮ್ ಅಂದ್ರೆ ಸ್ವಲ್ಪ ಮಸಿ ಧರ್ಮ ಸತ್ರಾಯಿತು ಮಹೋಪಾಯ, ಅಂದ್ರೆ ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫ್ ಸುಚಿನಾಮ್ ಶ್ರೀಮತಾಮ್ಗೆ, ಅಂದ್ರೆ ಸುಚಿನಾಮ್ ಅಂದ್ರೆ ಬ್ರಾಹ್ಮಣ ಫ್ಯಾಮಿಲಿ, ಶ್ರೀಮತ ಅಂದ್ರೆ ವೈಶ್ಯ ಫ್ಯಾಮಿಲಿ, ಇಲ್ಲಿ ಸಿಗ್ತದೆ ಜನ್ಮ. ತುಂಬಾ ಮಾಡಿ ಸತ್ರೆ ವೈಷ್ಣವ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಸೀರಿಯಸ್ ಡಿವೋಟಿ. ಫುಲ್ ಮಾಡಿದ್ರೆ ವೈಕುಂಠಕ್ಕೆ ಹೋಗ್ತೇವೆ. ಹಾಗಾಗಿ ಲಾಸ್ ಇಲ್ಲ ಕೃಷ್ಣ ಪ್ರಜ್ಞೆ. ಹಾಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಪ್ರಭುಪಾದಿಗೆ, ಅಂದ್ರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಹಾಗಾಗಿ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಒಬ್ಬ ಎಂತಾಗ್ತದೆ ಅಂದ್ರೆ, ಒಬ್ಬ ತುಂಬಾ ಬೇಡದು ಮಾಡ್ತಾನೆ, ಹಾಗೆ ಯಮರಾಜ ಅಲ್ಲಿ ಬರ್ತಾನೆ. ಬಂದು ಈಗ ನೋಡ್ತಾನೆ, ಅವನ ಇಲ್ಲಿ ತಿಲಕ ಇರ್ತದೆ, ಕಂಠಿ ಮಾಲಮ ತಿಲಕ, ಅವ ಇಮಿಡಿಯೇಟ್ ಬಿಟ್ಟು ಹೋಗ್ತಾನೆ. ಎಸ್, ಇವ ಕೃಷ್ಣನ ಜನ ಅಂತ. ಈಗ ಅವು ತುಂಬಾ ಬೇಡದು ಮಾಡಿದಾನೆ, ಆದ್ರೂ ಕೂಡ ಯಮರಾಜ ಬಂದಿದ್ದಾನೆ, ಆದ್ರೆ ಬಿಟ್ಟು ಹೋಗ್ತಾನೆ, ಮುಟ್ಟುವುದಿಲ್ಲ. ನೀವು ಎಣಿಸಿ, ಇಂಥ ಫೆಸಿಲಿಟಿ ಕೃಷ್ಣನ ಜನಕ್ಕೆ ಎಷ್ಟು ರೆಸ್ಪೆಕ್ಟ್ ಉಂಟು ನೋಡಿ, ಎಷ್ಟು ಫೆಸಿಲಿಟಿ. ಯಮರಾಜ ಕೂಡ ಮುಟ್ಟುವುದಿಲ್ಲ. ಇದರರ್ಥ ನಾವು ತಪ್ಪು ಮಾಡುವುದಲ್ಲ, ಅದು ಕೂಡ ಹೇಳ್ಬೇಕು. ಅಂತಂದ್ರೆ ಬಿಕಮಿಂಗ್ ಕೃಷ್ಣ ಡಿವೋಟಿ, ಇದು ತುಂಬಾ ಅಂದ್ರೆ ತುಂಬಾ ಎಂತ ಹೇಳುವಂತ ಶ್ರೇಷ್ಠ ಉನ್ನತ ಮಟ್ಟದ ಇದು. ಎಸ್, ಆದರೆ ಯಮರಾಜನು ಭಗವಂತನ ಅಧಿಕೃತ ಭಕ್ತರಲ್ಲಿ ಒಬ್ಬನಾಗಿ. ಯಮರಾಜ ಯಾರ್ದು? ಅಧಿಕೃತ ಕ್ಲೋಸ್ ಅಸೋಸಿಯೇಟ್. ಉಳಿದೆಲ್ಲ ದೇವತೆಗಳು ಹಾಗೆ ಇದ್ದಾರೆ, ಭಗವಂತನ ಸಹಾಯಕರಾಗಿ ಕೆಲಸ ಮಾಡುವ ಅಂತ ನಿಯೋಜಿತ ದೇವತೆಗಳಿಂದ ಭಗವದ್ ಭಕ್ತನು ಎಂದು ನಿಯಂತ್ರಣ ಆಗುವುದು. ಭಕ್ತ ಈ ದೇವತೆಗಳನ್ನು ನಿಯಂತ್ರಣ ಆಗುವುದಿಲ್ಲ. ಪ್ರಭು ಹೇಳುವಂಥದ್ದು, ಮಾಯಾ ಕಾಂಟ್ ಟಚ್ ಮೀ, ಐ ಹ್ಯಾವ್ ನಾಟ್ ಡನ್ ಎನಿ ಸೆನ್ಸ್ ಗ್ರಾಟಿಫಿಕೇಶನ್ ಇನ್ ದಿಸ್ ಮೈ ಲೈಫ್. ಒಬ್ಬ ಹೋಗಿ ಕೇಳುವಂತ ಪ್ರಭುಪಾದ ಹತ್ರ, ಪ್ರಭುಪಾದ್ ನೀವೇನ್ ಈ ಜನ್ಮದಲ್ಲಿ ಇಂದ್ರಿಯ ಸುಖ ಮಾಡಿದ್ದೀರಾ? ಆಸ್ ಫಾರ್ ಆಸ್ ಐ ನೋ, ಐ ಹ್ಯಾವ್ ನಾಟ್ ಡನ್ ಸಿಂಗಲ್ ಸೆನ್ಸ್ ಗ್ರಾಟಿಫಿಕೇಶನ್. ಈ ಜನ್ಮದಲ್ಲಿ ಒಂದು ಕೂಡ ಇಂದ್ರಿಯ ಸುಖ ಮಾಡಲಿಲ್ಲ. ಪ್ರಭು ಮತ್ತೆ ಹೇಳ್ತಾರೆ, ಮಾಯಾ ಕೆನಾಟ್ ಟಚ್ ಮೀ, ಮಾಯಾ ನನ್ನನ್ನು ಮುಟ್ಲಿಕ್ಕೆ ಆಗುದು. ಅಂದ್ರೆ ಯಾವುದೇ ದೇವತೆಗಳು ಶುದ್ಧ ಭಕ್ತನ ಮುಟ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಟೋಟಲ್ ಕೃಷ್ಣನ ಕಂಟ್ರೋಲ್ ಅಲ್ಲಿ ಇದ್ದಾರೆ. ಆದ್ರೆ ಶುದ್ಧ ಭಕ್ತ, ಇದರರ್ಥ ದೇವತೆಗಳು ನಿಲ್ಲಿಸುವುದಿಲ್ಲ, ಅವನಿಗೆ ಗೊತ್ತುಂಟು. ಅಂದ್ರೆ ಅವ ಎಲ್ಲರನ್ನು ಒಂದೇ ರೀತಿ ನೋಡುವಂಥದ್ದು, ನಿಂದನೆ ಮಾಡುವುದಿಲ್ಲ ಶುದ್ಧ ಭಕ್ತ. ಹಾಗಾಗಿ ಕ್ರಿಟಿಸೈಸೇಷನ್ ಇಸ್ ವೆರಿ ಡೇಂಜರಸ್ ಅಂತ. ಎಸ್, ಎಂದು ನಿಯಂತ್ರಣ ಆಗುವುದಿಲ್ಲ. ಆದರೆ ಅವರು ಭಗವಂತನಿಂದ ಹೊಣೆಗಾರಿಕೆ ಸ್ಥಾನಗಳಲ್ಲಿ ನಿಯುಕ್ತರಾಗಿರೋದ್ರಿಂದ ಅವರಿಗೆಲ್ಲ ಗೌರವ ತೋರಿಸ್ತಾರೆ. ಅವನಿಗೆ ಗೊತ್ತುಂಟು ಇವರ ದೇವತೆಗಳು, ಭಗವಂತ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾನೆ, ರೆಸ್ಪೆಕ್ಟ್ ಕೊಡ್ತಾನೆ. ಯಾರು? ಶುದ್ಧ ಭಕ್ತ ರೆಸ್ಪೆಕ್ಟ್ ಕೊಡ್ತಾನೆ ದೇವತೆಗಳಿಗೆ. ಅದೇ ಕಾಲದಲ್ಲಿಯೇ ಭಗವದ್ ಭಕ್ತನು ಮೂರ್ಖತನದಿಂದ ಅವರನ್ನು ಪರಮಪ್ರಭು ಅಂತ ತಪ್ಪಾಗಿ ತಿಳಿದು ಭಗವದ್ಗ ಪ್ರಭುಪಾದ್, ಈ ಬ್ರಹ್ಮ ಆಗ್ಲಿ, ಶಿವ ಆಗ್ಲಿ, ದೇವಿ, ಗಣಪತಿ, ನೀವು ದೇವತಾ ಪರಮುಷ ಅಂತ ಹೇಳಿಲ್ಲ, ಹೇಳುದು ಕೂಡ ಇಲ್ಲ. ಅವ್ರಿಗೆ ಗೊತ್ತುಂಟು ಯಾರು ದೇವತಾ ಪರಮುಷ, ಇವರು ಯಾರು ಅಂತ ಗೊತ್ತುಂಟು. ಆದ್ರೆ ನಾವು ಎಲ್ಲ ಒಂದೇ, ದೇವಿ ಕೂಡ ಒಂದೇ, ಶಿವ ಕೂಡ ಒಂದೇ, ಎಲ್ಲ ಒಂದೇ, ನಮ್ಗೆ ಎಲ್ಲ ಒಂದೇ. ಯಾಕಂದ್ರೆ ನಾವು ಮೂರ್ಖರು. ನಮ್ಗೆ
ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರುವುದಿಲ್ಲ ನಮ್ಗೆ. ಯಾರು ಕೃಷ್ಣ ಯಾರು ದೇವತೆಗಳು ಯಾರು ನಮ್ಗೆ ಗೊತ್ತಿಲ್ಲ. ಅದು ಶುದ್ಧ ಭಕ್ತ ಹಾಗೆ ಅಲ್ಲ, ಅವನಿಗೆ ಗೊತ್ತು. ಮೂರ್ಖ ವ್ಯಕ್ತಿಗಳು ಮಾತ್ರ ದೇವತೆಗಳನ್ನು ವಿಷ್ಣುವಿನ ಸಮಾನವೆಂದು ಒಪ್ಪುತ್ತಾರೆ. ಮೂರ್ಖ ವ್ಯಕ್ತಿಗಳು ಯಾರು ಈ ರೀತಿ ಒಪ್ತಾರೆ ಅವರೆಂತ ಮೂರ್ಖ ವ್ಯಕ್ತಿಗಳು. ನೆನ್ಪಿಡಿ ಇದನ್ನು ಸೆಂಟೆನ್ಸ್. ಯಾರು ದೇವತೆಗಳನ್ನು ವಿಷ್ಣುವಿನ ಸಮಾನ ಎನಿಸ್ತಾರೆ ಅವರು. ಈಗ ನಮ್ಮ ಎರಡನೇ ಬೆಳಿಗ್ಗೆ ನಾವು 10 ಅಪರಾಧ ಓದ್ತೇವೆ, ಅದರಲ್ಲಿ ಎರಡನೇ ಅಪರಾಧ ಯಾವುದು? ಟು ಕನ್ಸಿಡರ್ ಡೆಮಿಗಾಡ್ಸ್ ಲೈಕ್ ಲಾರ್ಡ್ ಬ್ರಹ್ಮ ಆರ್ ಲಾರ್ಡ್ ಶಿವ ಟು ಬಿ ಈಕ್ವಲ್ ಟು ಆರ್ ಇಂಡಿಪೆಂಡೆಂಟ್ ಆಫ್ ದ ನೇಮ್ ಲಾರ್ಡ್ ವಿಷ್ಣು. ಯಾಕೆಂದ್ರೆ ದೇವತೆಗಳಲ್ಲಿ ಟಾಪ್ ಮೋಸ್ಟ್ ಯಾರು? ಬ್ರಹ್ಮ ಮತ್ತು ಶಿವ. ಅವರನ್ನು ಕೃಷ್ಣನ ಸಮಾನಕ್ಕೆ ಅಂದ್ರೆ ಅದು ದೊಡ್ಡ ಅಪರಾಧ ಅಂತೆ. ವಾಸ್ತವವಾಗಿ ಅವರೆಲ್ಲರೂ ವಿಷ್ಣುವಿನ ಸೇವಕರಂತೆ ನಿಯುಕ್ತರಾದವರಾಗಿದ್ದಾರೆ. ಎಲ್ಲರೂ ವಿಷ್ಣುವಿನ ಸರ್ವೆಂಟ್, ಸೇವಕರು. ಭಗವಂತ ಮತ್ತು ದೇವತೆಗಳನ್ನು ಸಮಾನ ಶ್ರೇಣಿಯಲ್ಲಿ ಇರಿಸುವವನು ಪಾಷಂಡಿ ಅಥವಾ ನಾಸ್ತಿಕರೆಂದು ಕರೆಯಲಾಗುತ್ತದೆ. ಅಂತವರನ್ನು ಪಾಷಂಡಿ ಕರೆಯುವಂಥದ್ದು. ಜ್ಞಾನ, ಯೋಗ ಮತ್ತು ಕರ್ಮ ಪ್ರಕ್ರಿಯೆಗಳನ್ನು ಬಹುಪಾಲು ಅನುಸರಿಸುವ ವ್ಯಕ್ತಿಗಳು ದೇವತೆಗಳನ್ನು ಪೂಜಿಸುತ್ತಾರೆ. ದೇವತೆಗಳನ್ನು ಯಾರೆಲ್ಲ ಪೂಜಿಸಿ ಮಾಡುವಂಥದ್ದು? ಈ ಜ್ಞಾನಿ, ಯೋಗಿ ಮತ್ತೆ ಕರ್ಮಿ. ಚೇತನ್ಮೋಬ ಅಂತ ಹೇಳ್ತಾರೆ, ಕರ್ಮಿ, ಜ್ಞಾನಿ, ಯೋಗಿ ಸಕಲ ಅಶಾಂತಿ, ಕೃಷ್ಣ ಭಕ್ತ ಕೇವಲ ಶಾಂತ. ಮೂವರು ಕೂಡ ಅಶಾಂತಿ ಅಂತೆ. ಜ್ಞಾನಿ ಅಂದ್ರೆ ಯಾರು? ಜ್ಞಾನಿ ಅಂದ್ರೆ ಈ ಮಾಯವಾದಿಗಳು ಜ್ಞಾನಿಗಳು. ನಾನು ದೇಹ ಅಲ್ಲ, ನನ್ನ ಆತ್ಮ, ಅವನಿಗೆ ಗೊತ್ತುಂಟು. ಕರ್ಮಿ ಅಂದ್ರೆ ಯಾರು? ಕರ್ಮ ಮಾಡ್ತಾನೆ, ಕೆಲಸ ಮಾಡ್ತಾನೆ ಅವ. ಅಂದ್ರೆ ಕೆಲಸ ಮಾಡಿ ಅವನ ಹಿಂದೆ ಸುಖ, ಭಗವಂತ ಇಲ್ಲ. ಯೋಗಿ ಅಂದ್ರೆ ಈ ಪರಮಾತ್ಮ ಸಾಕ್ಷಾತ್ ಇರುವವ. ಅವು ಕೂಡ ಎಂತ ಅಶಾಂತಿ. ಯಾಕೆಂದ್ರೆ ನೋಡಿ, ಕರ್ಮಿಗೆ ನಾನು ಹಣ ಗಳಿಸುವಂಥದ್ದು, ಇಷ್ಟು ಹಣ ಗಳಿಸ್ಬೇಕು, ಇಷ್ಟು ಇದು ಮಾಡಬೇಕು, ಇದು ಕಟ್ಟಡ ಮಾಡ್ಬೇಕು, ಅದು ಅವದೇ ಅವನ ಪ್ಲಾನ್ ಅಲ್ಲಿ ಇರುವಂಥದ್ದು. ಜ್ಞಾನಿಗೆ ನನ್ಗೆ ಜ್ಞಾನ ಪಡಿಬೇಕು. ಯೋಗಿಗೆ ನಮಗೆ ಸಿದ್ಧಿ ಪಡಿಬೇಕು. ಹಾಗೆ ಮೂವರು ಕೂಡ ಅಶಾಂತಿ ಅಂತೆ. ಆದ್ರೆ ಯಾರು ಶಾಂತ? ಕೃಷ್ಣ ಭಕ್ತ ಕೇವಲ ಶಾಂತ. ಯಾಕೆಂದ್ರೆ ಅವನಿಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಇವು ಮೂವರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಉಂಟು. ಹಾಗಾಗಿ ಇವರು ದೇವತೆಗಳನ್ನು ಪೂಜಿಸ್ತಾರಂತೆ. ಬಹುಪಾಲು ಅನುಸರಿಸುವ ವ್ಯಕ್ತಿಗಳು ದೇವತೆಗಳನ್ನು ಪೂಜಿಸ್ತಾರೆ. ಪ್ರಾಪಂಚಿಕರು ಸೇರಿದಂತೆ ಮೋಕ್ಷ ಅಪೇಕ್ಷಿಗಳು, ಯೋಗಿಗಳು ಮತ್ತು ಕರ್ಮಿಗಳು ಬಯಸುವಂತೆ ಭಕ್ತರು ಭೌತಿಕ ಲಾಭಕ್ಕಾಗಿ ಪರಮ ವಿಷ್ಣುವನ್ನು ಪೂಜಿಸುತ್ತಾರೆ. ಈಗ ಈ ಶಿಕ್ಷಾಶಕದಲ್ಲಿ 4ನೇ ಶ್ಲೋಕ, ನದನಂ ನ ಜನಂ ನ ಸುಂದರೇ ಕವಿತಾ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವದಾ ಭಕ್ತಿರೇತು ಗೀತ್ವಯಿ. ಭಕ್ತನ ನೆಲೆ ಹೇಗಂದ್ರೆ, ನದನಂ, ನನಗೆ ಧನ ಬೇಡ, ನ ಸುಂದರಿ, ನನ್ನ ಸುಂದರ ಸ್ತ್ರೀ ಬೇಡ, ನ ಜನಂ, ನನಗೆ ಫಾಲೋವರ್ಸ್ ಬೇಡ, ಮತ್ತೆ ಎಂತ ಬೇಕು? ನನಗೇನು ಬೇಡ, ಜನ್ಮದಿಂದ ಭಕ್ತಿ ಬೇಕು. ಭಕ್ತ ಹೇಗೆ ಅಂದ್ರೆ ನರಕಕ್ಕೆ ಹೋಗ್ಲಿ ಕೂಡ ಸಿದ್ಧವ ಭಕ್ತ. ಆದ್ರೆ ಅಲ್ಲಿ ಹೇಳುವಂಥದ್ದು, ನಾನು ನರಕಕ್ಕೆ ಹೋಗ್ಲಿ ಕೂಡ ಸಿದ್ಧ, ನನಗೆ ಭಕ್ತಿ ಸೇವೆ ಕೊಡು. ಭಕ್ತಿವಿನೋದ್ ಠಾಕೂರ್ ಮಹಾರಾಜ್ ಹೇಳುವಂಥದ್ದು, ನಾನು ನೆಕ್ಸ್ಟ್ ಲೈಫ್ ಅಲ್ಲಿ ಕೀಟ ಆಗ್ಲಿಕ್ಕೆ, ಇನ್ಸೆಕ್ಟ್ ಆಗ್ಲಿಕ್ಕೆ ಹುಟ್ಲಿಕ್ಕೆ ನಾನು ರೆಡಿ. ಆದ್ರೆ ನನಗೆ ವೈಷ್ಣವ ಫ್ಯಾಮಿಲಿಯಲ್ಲಿ ನನಗೆ ಆ ವೈಷ್ಣವರು ಇರುವ ಜಾಗದಲ್ಲಿ ನನಗೆ ಕೀಟ ಆಗ್ಲಿಕ್ಕೆ ಇಚ್ಛೆ ಉಂಟು. ಇದು ಭಕ್ತನ ನೆಲೆ. ಅಂದ್ರೆ ಭಕ್ತನಿಗೆ ಅಂತ ಭಗವಂತನ ಸೇವೆ ಬಿಟ್ಟು ಬೇರೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗಾಗಿ ಅವ ಲಾಭಕ್ಕಾಗಿ ಪೂಜೆ ಮಾಡುವುದಲ್ಲ. ಯಾರು? ಭಕ್ತ. ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಗಳಿಸುವ ಸಲುವಾಗಿ ಭಕ್ತರು ಭಗವಂತನ ಪೂಜಿಸ್ತಾನೆ. ಭಕ್ತರಿಗೆ ಎಂತ ಬೇಕು? ಶುದ್ಧ ಭಕ್ತಿ. ಶುದ್ಧ ಭಕ್ತಿ ಸುಲಭದಲ್ಲಿ ಸಿಗುವುದಿಲ್ಲ. ಶುದ್ಧ ಭಕ್ತಿಯಲ್ಲಿ ಯಾವುದು ಮಿಶ್ರಿತ ಇಲ್ಲ. ಅಂದ್ರೆ ಕರ್ಮ ಮಿಶ್ರಿತ, ನಾವು ಮಾಡುವ ಭಕ್ತಿ ಅಂತಂದ್ರೆ ಈ ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಯೋಗ ಮಿಶ್ರಿತ ಭಕ್ತಿ. ನಮ್ದು ಭಕ್ತಿ, ನಮ್ದು ಅನನ್ಯ ಭಕ್ತಿ ಅಲ್ಲ. ಅನನ್ಯ ಭಕ್ತಿ ಶುದ್ಧ ಭಕ್ತಿ, ಯಾವುದು ಮಿಶ್ರಿತ ಇಲ್ಲ. ನಮ್ದು ಈಗ ನಾವು ಸ್ವಲ್ಪ ಕರ್ಮ ಮಾಡ್ತಾ ಇದ್ದೇವೆ, ಸ್ವಲ್ಪ ಭಕ್ತಿ, ಸ್ವಲ್ಪ ಜ್ಞಾನ, ಸ್ವಲ್ಪ ಭಕ್ತಿ, ಸ್ವಲ್ಪ ಯೋಗ, ಸ್ವಲ್ಪ ಭಕ್ತಿ, ನಮ್ದು ಮಿಶ್ರಿತ ಭಕ್ತಿ. ಆದ್ರೆ ಭಗವಂತನ ಶುದ್ಧ ಭಕ್ತಿಯನ್ನು ಗಳಿಸುವ ಸಲುವಾಗಿ ಭಕ್ತರು ಭಗವಂತನ ಪೂಜಿಸ್ತಾರೆ. ನಮ್ಮ ಇಚ್ಛೆ ಅಂತ ಇರಬೇಕು, ಶುದ್ಧ ಭಕ್ತಿ ನಮಗೆ ಸೇರ್ಬೇಕು, ಯಾವುದು ಮಿಶ್ರಿತ ಬೇಡ. ಬದುಕಿನ ಮುಖ್ಯ ಉದ್ದೇಶವಾದ ಭಗವಂತನ ಪ್ರೇಮವನ್ನು ಗಳಿಸುವ ಯೋಜನೆ ಇಲ್ಲದ ಇತರರು ಭಗವಂತನನ್ನು ಪೂಜಿಸುವುದಿಲ್ಲ. ನೋಡಿ, ಅವರಿಗೆ ಪ್ರೇಮ ಯಾವುದಂತ ಗೊತ್ತಿಲ್ಲ, ಹಾಗಾಗಿ ಅವರು ಭಗವಂತನ ಪೂಜಿಸುವುದಿಲ್ಲ. ಭಗವಂತನೊಡ ಪ್ರೇಮ ಸಂಬಂಧವನ್ನು ದ್ವೇಷಿಸುವ ವ್ಯಕ್ತಿಗಳು ಸ್ವ ಕಾರ್ಯಗಳು ಬಹುಗೊಟ್ಟಿಗೆ ನಾಶ ಹೊಂದುತ್ತಾರೆ. ನೋಡಿ, ಅವರೆಲ್ಲ ನಾಶ ಹೊಂದುತ್ತಾರೆ. ಇದು 14ನೇ ಅಧ್ಯಾಯದಲ್ಲಿ ಉಂಟು. ಭಗವಂತನು
ಪ್ರವಹಿಸುವ ಗಂಗೆ ಅಂತ ಎಲ್ಲಾ ಜೀವಿಗಳು ಸಮಾನ ಆಗಿದ್ದಾನೆ. ಭಗವಂತ ಸಮೂಹಂ ಸರ್ವಭೂತೇಶ್, ಎಲ್ಲಾ ಜೀವಿಗಳಿಗೂ ಒಂದೇ, ಪಾರ್ಶಾಲಿಟಿ ಮಾಡುವುದಿಲ್ಲ. ಆದರೆ ಪ್ರತಿಯೊಬ್ಬನ ಶುದ್ಧಿಗಾಗಿ ಗಂಗಾ ಜಲ ಉದ್ದೇಶವಾಗಿದೆ. ಆದರೆ ಗಂಗಾ ನದಿಯ ದಡದಲ್ಲಿರುವ ಮರಗಳು ವಿವಿಧ ಮೌಲ್ಯಗಳನ್ನು ಹೊಂದಿವೆ. ಗಂಗೆಯ ದಡದಲ್ಲಿರುವ ಮಾವಿನ ಮರ ಮತ್ತು ಬೇವಿನ ಮರಗಳು ಅದೇ ನೀರನ್ನು ಕುಡಿಯುತ್ತದೆ. ಎರಡು ಕೂಡ ಸೇಮ್ ನೀರನ್ನು ಕುಡಿಯುವಂಥದ್ದು. ಯಾವುದು? ಬೇವಿನ ಮರ ಅಂದ್ರೆ ಮಾವಿನ ಮರ. ಆದ್ರೆ ಡಿಫ್ರೆನ್ಸ್ ಉಂಟು. ಬೇವಿನ ಮರದು ಎಂತ ಹಣ್ಣು ಕೈ, ಆದ್ರೆ ಮಾವಿನ ಮರ ಸಿಹಿ. ಇದು ಯಾಕೆ? ಯಾಕೆಂದ್ರೆ ಪ್ರೀವಿಯಸ್ ಕರ್ಮ. ಈ ಕೆಲವರು ಹೇಳ್ತಾರೆ ಅವರಿಗೆ ಎಲ್ಲ ಒಳ್ಳೇದಾಗ್ತಾ ಉಂಟು, ನಮ್ಗೆಲ್ಲ ಕೆಟ್ಟದ್ದು. ಪ್ರೀವಿಯಸ್ ಕರ್ಮ. ಈಗ ಈ ನವೆಂಬರ್ದು ಸ್ಯಾಲರಿ ಡಿಸೆಂಬರ್ 1ಗೆ ಬರುವಂತದ್ದು. ಹಾಗಾಗಿ ನಾವೀಗ ಎಂತ ಅನುಭವಿಸಿದ್ರೆ ಅದು ನಮ್ಮ ಪ್ರೀವಿಯಸ್ ಲೈಫ್ ಅಲ್ಲಿ ಮಾಡಿದ್ದು. ಹಾಗೆ ಒಂದು ಮರ ಸಿಹಿ, ಒಂದು ಮರ ಕೈ, ನಮ್ಮ ಪ್ರೀವಿಯಸ್ ಕರ್ಮ. ವಿಶುದ್ಧ ಬೇವಿನ ಕೈಗೆ ಅವನ ಹಿಂದಿನ ಕರ್ಮ ಕಾರಣವಾಗಿದೆ. ಹಾಗೆ ಮಾವಿನ ಸಿಹಿಯು ಅದೇ ಕರ್ಮಫಲ ಕಾರಣವಾಗಿದೆ. ಭಗವದ್ಗೀತೆ 16:19 ಶ್ರೀಕೃಷ್ಣ ಹೇಳುತ್ತಾನೆ, ತಾನಹಂ ದ್ವಿಷದ ಕ್ರೂರ ಸಂಸಾರೇಶು ನರಾಧಮ ಕ್ಷಿಪಾಮಿ ಅಜಶ್ರಂ ಅಸುಭ ಆಸುರೇಶು ಏವ ಯೋನಿಷು. ಅಂದ್ರೆ ದ್ವೇಷಿಸುವವರು, ತುಂಟರು, ಮಾನವಕುಲ ನೀಚರು, ಇವರನ್ನು ನಾನು ಭೌತಿಕ ಆಸುರ ಸಾಗರದಲ್ಲಿ ವಿವಿಧ ಆಸುರಿ ಯೋನಿಗಳಲ್ಲಿ ನಿರ್ವಹಿಸುತ್ತೇನೆ. ಅಂದ್ರೆ ಯಾರೆಲ್ಲ ಭಗವಂತನ ದ್ವೇಷಿಸ್ತಾರೆ, ಭಗವಂತನ ಸೇವೆ ಮಾಡುವುದಿಲ್ಲ, ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಮತ್ತೆಂತ ಆಸುರಿ ಯೋನಿ ಆಗ್ತದೆ. ಇದು ಈಶೋಪನಿಷದಲ್ಲಿ ಕೂಡ ಉಂಟು. ದೇ ವಿಲ್ ಗೋ ಟು ದಿ ಡೀಪೆಸ್ಟ್ ರೀಜನ್ ಆಫ್ ಹೆಲ್. ಅಂಧತಮ ಪ್ರದೇಶಕ್ಕೆ ಹೋಗ್ತಾರಂತೆ ಇವರೆಲ್ಲ. ಮತ್ತೆ ಆಸುರಿ ಯೋನಿಯಲ್ಲಿ ಮತ್ತೆ ಮತ್ತೆ ಹುಡ್ತಾರೆ. ಭಗವಂತನ ಸಾಮ್ರಾಜ್ಯದ ಶಾಂತಿ ಭಂಗ ಮಾಡುವ ಕಾರ್ಯದಲ್ಲಿ ಸದಾ ತೊಡಗುವ ಅನಪೇಕ್ಷಿತ ಬದ್ಧ ಜೀವಿಗಳಿದ್ದಾರೆ. ಬದ್ಧ ಜೀವಿಗಳು ಅನಪೇಕ್ಷಿತ ತುಂಬಾ ಇದ್ದಾರೆ. ಯೂಸ್ಲೆಸ್ ಅಂದ್ರೆ ಭಗವಂತನ ಸೇವೆ ಮಾಡದ ಜೀವಿಗಳು ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅವರನ್ನು ನಿಯಂತ್ರಿಸುವ ಯಮರಾಜನ ಮೊದಲ ದೇವತೆಗಳು ಮತ್ತು ಇತರ ನಿಯಂತ್ರಣಗಳು ಇದ್ದಾರೆ. ಹಾಗೆ ಅಂತವರನ್ನು ನಿಯಂತ್ರಣ ಮಾಡಲಿಕ್ಕೆ ಯಮರಾಜ ಇರುವಂಥದ್ದು. ಎಲ್ಲಾ ದೇವತೆಗಳು ಭಗವಂತ ನಂಬಿಕೆ ಭಕ್ತರು ಮತ್ತು ಸೇವಕರು. ಆದ್ದರಿಂದ ಅವರನ್ನು ನಿಂದಿಸಬಾರದು. ದೇವತೆಗಳು ನಾವು ನಿಂದಿಸಬಾರದು. ಎಸ್ ಕೃಷ್ಣ ಚೈತನ್ಯ ಹರೇ ಕೃಷ್ಣ.